ಗುರಿ ತಲುಪಬೇಕೆಂಬ ಛಲ ಮನಸ್ಸಿನಲ್ಲಿ ಬೇರೂರಿದ್ರೆ ಏನೇ ಕಷ್ಟಗಳು ಬಂದರೂ ಗುರಿ ತಲುಪಬಹುದು ಎನ್ನುವುದಕ್ಕೆ ಈ ಯುವಕ ಸಾಕ್ಷಿ. ಕಂಬಳ ನೋಡುತ್ತಲೇ ಓಟದಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದ ಈ ಯುವಕ ಬಡತನವನ್ನ ಮೆಟ್ಟಿ ಸಾಧನೆಯ ಶಿಖರವೇರಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುವಿಲ್ಲದೆ ಅಥ್ಲೆಟಿಕ್ಸ್ನಲ್ಲಿ ಪದಕಗಳನ್ನು ಗೆದ್ದಿದ್ದಾರೆ. ಆದರೆ ಈ ಯುವಕ ಈಗ ಜೀವನ ನಿರ್ವಹಣೆಗಾಗಿ ಮೀನುಗಾರಿಕೆ ನಡೆಸುತ್ತಿದ್ದಾರೆ ಎಂದ್ರೆ ನಂಬಲು ಸಾಧ್ಯವಾದರೂ ಇದು ವಾಸ್ತವ ಸತ್ಯ. ಅಷ್ಟಕ್ಕೂ ಯಾರು ಈ ಸಾಧಕ ಅಂತೀರಾ? ಈ ಸ್ಟೋರಿ ನೋಡಿ. ಪಾಂಡೇಶ್ವರದಲ್ಲಿನ ಅಪಾಯದಂಚಿನಲ್ಲಿರುವ ಮನೆಯಲ್ಲಿ ಪತ್ನಿ 3 ಮಕ್ಕಳೊಂದಿಗೆ ನೆಲೆಸಿರುವ ಅಪ್ಪಟ ಹಳ್ಳಿಗಾಡಿನ ಈ ಸಾಧಕನ ಹೆಸರೇ ಗಣೇಶ್ ಪಾಂಡೇಶ್ವರ. ಇವರ ದೇಶ ಮೆಚ್ಚುಗೆ ಸಾಧನೆಗೆ ಸರ್ಕಾರದ ಪ್ರೋತ್ಸಾಹ ಮಾತ್ರ ಶೂನ್ಯ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ತರ ಸಾಧನೆಗಿದಿರುವ ಗಣೇಶ್ ಇದೀಗ ಸಾಲ ಮಾಡಿ ಖರೀದಿಸಿದ ತಮ್ಮ ಸ್ವಂತ ದೋಣಿಯಲ್ಲಿ ಮೀನುಗಾರಿಕೆ ನಡೆಸಿ ಜೀವನ ಸಾಗಿಸುತ್ತಿರುವುದು ಕ್ರೀಡಾ ಸಾಧಕರಿಗೆ ಆಳುವ ಸರ್ಕಾರ ಎಷ್ಟರ ಮಟ್ಟಿಗೆ ಪ್ರೋತ್ಸಾಹ ನೀಡುತ್ತಿದೆ ಎನ್ನುವುದಕ್ಕೊಂದು ಸಾಕ್ಷಿ. ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಎರಡೆರಡು ಕೆಲಸ ಮಾಡುತ್ತಿರುವ ಗಣೇಶ್ ನಿದ್ದೆ ಮಾಡೋದು ಕೇವಲ 5 ಗಂಟೆ ಮಾತ್ರ. ನಸುಕಿನ ಜಾವ 2 ಗಂಟೆಗೆ ಮನೆಯಿಂದ ಹೊರಟು ಪಾಂಡೇಶ್ವರದ ಸೀತಾ ನದಿಯಲ್ಲಿ ಬೀಸುಬಲೆಯ ಮೂಲಕ ಮೀನುಗಾರಿಕೆ ನಡೆಸಿ ಬಳಿಕ 8 ಗಂಟೆಗೆ ಸೆಂಟ್ರಿಂಗ್ ಕೆಲಸಕ್ಕೆ ತೆರಳುತ್ತಾರೆ. ಇತ್ತೀಚೆಗೆ ಜಿಲ್ಲೆಯಲ್ಲಿ ಉಲ್ಬಣಿಸಿದ ಮರಳು ಸಮಸ್ಯೆಯಿಂದಾಗಿ ಸೆಂಟ್ರಿಂಗ್ ಕೆಲಸ ಇಲ್ಲವಾದ್ದರಿಂದ ಗಣೇಶ್ ಜೀವನಕ್ಕೆ ಇದೀಗ ಮೀನುಗಾರಿಕೆಯೇ ಆಸರಿಯಾಗಿದೆ. ಪಾಂಡೇಶ್ವರ ದಿವಂಗತ ಕೇಶವ ಹಾಗೂ ಕಮಲಾ ದಂಪತಿಯ 3 ಮಕ್ಕಳಲ್ಲಿ ಗಣೇಶ್ ಪಾಂಡೇಶ್ವರ ಕಿರಿಯ ಮಗ. ಗಣೇಶ್ ಪಾಂಡೇಶ್ವರ ಅವರಿಗೆ ಬಾಲ್ಯದಿಂದಲೂ ಓಟ ಎಂದರೆ ಬಲು ಇಷ್ಟ. ತಮ್ಮೂರಿನಲ್ಲಿ ಆಗಾಗ್ಗೆ ನಡೆಯುತ್ತಲೇ ಇರುವ ಕಂಬಳದ ಓಟ ನೋಡುತ್ತಲೇ ಓಟದಲ್ಲಿ ಆಸಕ್ತಿ ಹೆಚ್ಚಿಸಿಕೊಂಡ ಗಣೇಶ್ ಹಂತ ಹಂತವಾಗಿ ಸ್ವಪರಿಶ್ರಮದಿಂದಲೇ ಸಾಧನೆಗಿದ್ದು ಇಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭೆಯಾಗಿ ಹೊರಹೊಮ್ಮಿದ್ದಾರೆ. ಜೊತೆಗೆ ಕಂಬಳ ಓಟಗಾರನಾಗಿಯೂ ಕಂಬಳ ಪ್ರೇಮಿಗಳ ಮನ ಗೆದ್ದಿದ್ದಾರೆ. ಆರ್ಥಿಕ ಸಂಕಷ್ಟದಿಂದಾಗಿ ಹೈಸ್ಕೂಲ್ನಲ್ಲೇ ವಿದ್ಯಾಭ್ಯಾಸ ಮೊಟಕುಗೊಳಿಸಿ ಮನೆಯ ಜವಾಬ್ದಾರಿ ಹೊರಲು ಕೆಲಸಕ್ಕೆ ಹೋದ್ರೂ ಓಟದಲ್ಲಿ ಸಾಧನೆಗೈಯುವ ಛಲ ಗಣೇಶ್ ಅವರನ್ನ ಬಿಡಲಿಲ್ಲ. ಕೆಲಸದ ಬಿಡುವಿನ ವೇಳೆಯಲ್ಲಿ ಕಠಿಣ ತರಬೇತಿ ನಡೆಸುತ್ತಲೇ ಬಂದಿದ್ದರಿಂದ ಇಂದು ಸಾಧಕರ ಸಾಲಿನಲ್ಲಿದ್ದಾರೆ. ಶಾಲಾ ದಿನಗಳಲ್ಲಿ ನಡೆಯುತ್ತಿರುವ ಓಟದ ಸ್ಪರ್ಧೆಯಲ್ಲಿ ಗೆಲುವಿನ ಓಟ ಆರಂಭಿಸಿದ ಗಣೇಶ್ ತಮ್ಮ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಧೃತಿಗೆಡಲಿಲ್ಲ ಮತ್ತು ತಮ್ಮ ವಿಜಯದ ಓಟಕ್ಕೆ ಬ್ರೇಕ್ ಹಾಕಲೇ ಇಲ್ಲ. ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ 2016-17ರಲ್ಲಿ ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ 100, 200, 400 ಮೀಟರ್ ಓಟದಲ್ಲಿ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಗಣೇಶ್ 2016-17ರ ಹೈದರಾಬಾದ್ನಲ್ಲಿ ನಡೆದ ರಾಷ್ಟ್ರಮಟ್ಟದ ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿ ಬಳಿಕ ಮೇ ತಿಂಗಳಲ್ಲಿ ಶ್ರೀಲಂಕಾದಲ್ಲಿ ನಡೆದ ಏಷ್ಯನ್ ಮೀಟ್ ಮಾಸ್ಟರ್ಸ್ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನ ಗೆದ್ದಿದ್ದಾರೆ. 2018 ಫೆಬ್ರವರಿ 21ರಿಂದ 25ರವರೆಗೆ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಮಾಸ್ಟರ್ ಅಥ್ಲೆಟಿಕ್ಸ್ನಲ್ಲಿ 2 ಚಿನ್ನ ಹಾಗೂ 1 ಕಂಚಿನ ಪದಕ ಪಡೆದು ಮುಂಬರುವ ಸ್ಪೇನ್ನಲ್ಲಿ ನಡೆಯುವ ಮಾಸ್ಟರ್ ಅಥ್ಲೆಟಿಕ್ಸ್ನ ವರ್ಲ್ಡ್ ಮೀಟ್ನಲ್ಲಿ ಭಾರತವನ್ನ ಪ್ರತಿನಿಧಿಸಲು ಆಯ್ಕೆಯಾಗಿದ್ದಾರೆ. 100 ಮೀಟರ್ ಓಟದಲ್ಲಿ 11.4 ಸೆಕೆಂಡ್ ವೇಗದಲ್ಲಿ ಕ್ರಮಿಸುವ ಗಣೇಶ್ ಪಾಂಡೇಶ್ವರ್ 50ಕ್ಕೂ ಅಧಿಕ ಚಿನ್ನ, 20ಕ್ಕೂ ಅಧಿಕ ಬೆಳ್ಳಿ, 25 ಕಂಚಿನ ಪದಕವನ್ನ ಪಡೆದಿರುವುದು ಹೆಮ್ಮೆಯ ಸಂಗತಿ. ಅದರ ನಂತರ ನನ್ನ ಶಾಲೆ ಜೀವನ SLCಯಲ್ಲಿ ಲಾಸ್ಟ್ ಆಯಿತು. ಯಾಕಂದ್ರೆ ನಮ್ಮ ಬಡತನದಲ್ಲಿ ಹೈಸ್ಕೂಲಿಗೆ ಹೋಗಲಿಕ್ಕೆ ಸ್ವಲ್ಪ ಹಣದ ಅಭಾವ ಇತ್ತು. ಹಾಗಾಗಿ ಅದಾಗಿ ನಾನು ಕೆಲಸನ ಹುಡ್ಕೊಂಡು ಹೋದೆ. ಪ್ರಥಮವಾಗಿ ಸೆಂಟ್ರಿಂಗ್ ಕೆಲಸ ಹುಡ್ಕೊಂಡು ಹೋದೆ. ಆಮೇಲೆ ಫ್ರೀ ಇದ್ದ ಟೈಮಲ್ಲಿ ಮೀನುಗಾರಿಕೆ ಮಾಡ್ತಾಯಿದ್ದೆ. ಅದೇ ನಮ್ಮ ವೃತ್ತಿ ಜೀವನ ಆಗಿ ಹೋಯಿತು. ಸ್ಪೋರ್ಟ್ಸ್ ಬಗ್ಗೆ ಒಂಚೂರು ಸಿಗ್ತಾಯಿಲ್ಲ. ಅದ್ರ ಮೇಲೂ ನಮ್ಮ ಹಿರಿಯ ಕ್ರೀಡಾಪಟುಗಳೆಲ್ಲ ಹೇಳಿದರು, ನೀನು ಯಾಕಪ್ಪ ದಸರಾ ಕ್ರೀಡಾಕೂಟಕ್ಕೆಲ್ಲ ಹೋಗಬಾರ್ದು, ಅದರಲ್ಲಿ ಡಿಸ್ಟಿಕ್ಕು, ತಾಲೂಕು ಮಟ್ಟ, ರಾಜ್ಯ ಮಟ್ಟಕ್ಕೆಲ್ಲ ಹೋಗ್ಬೋದು. ಅದನ್ನು ತರಬೇತಿ ಮಾಡಿ ಅದಕ್ಕೆ ಹೋದೆ. ಆಮೇಲೆ ನಮ್ಮ ರಾಜ್ಯ ಮಟ್ಟಕ್ಕೆ ದಸರಾ ಕ್ರೀಡಾಕೂಟದಲ್ಲೂ ಕಾಲೇಜ್ ಮಕ್ಕಳು ಅಷ್ಟು ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದರು. ತನ್ನಂತೆಯೇ ಇತರ ಪ್ರತಿಭೆಗಳು ಕಷ್ಟಪಡಬಾರದೆಂದು ಗಣೇಶ್ ತಮ್ಮ ಕೆಲಸದ ನಡುವೆಯೂ ಬಿಡುವಿನ ವೇಳೆಯಲ್ಲಿ ಓಟದಲ್ಲಿ ಆಸಕ್ತಿ ಇರುವ ಪ್ರತಿಭೆಗಳಿಗೆ ಉಚಿತವಾಗಿ ತರಬೇತಿಯನ್ನ ನೀಡುತ್ತಿದ್ದಾರೆ.
ಅಲ್ಲದೆ ಸೈನ್ಯಕ್ಕೆ ಸೇರುವ ಯುವಕರಿಗೆ ತರಬೇತಿ ನೀಡುವ ಮೂಲಕ ದೇಶ ಸೇವೆಯ ಕಾರ್ಯದಲ್ಲೂ ಅಳಿಲು ಸೇವೆ ಮಾಡುತ್ತಿದ್ದಾರೆ. ಸೈನ್ಯಕ್ಕೆ ಸೇರುವ ಅಭ್ಯರ್ಥಿಗಳು 800 ಮೀಟರ್ ಓಟವನ್ನು ನಿಗದಿತ ಸಮಯದಲ್ಲಿ ಪೂರೈಸಬೇಕಾಗುತ್ತದೆ. ಓಟಕ್ಕೆ ಬೇಕಾದ ಮಾನಸಿಕ ಸಿದ್ಧತೆ, ಆಹಾರ ಸೇವನೆ ಹಾಗೂ ಇನ್ನಿತರ ತರಬೇತಿಯನ್ನ ನೀಡುತ್ತಿದ್ದು, ಗಣೇಶ್ ಮಾರ್ಗದರ್ಶನದಿಂದಲೇ ಈಗಾಗಲೇ 2 ಸೈನ್ಯಕ್ಕೆ ಸೇರಿದ್ದಾರೆ. ಮತ್ತೆ 8 ಮಂದಿ ಯುವಕರು ಗಣೇಶ್ ಗರಡಿಯಲ್ಲಿ ಪಳಗುತ್ತಿದ್ದು, ಪ್ರತಿದಿನ ಸಂಜೆ ಯುವಕರಿಗೆ ಉಚಿತವಾಗಿ ಓಟದ ಪಾಠ ಮಾಡುತ್ತಿರುವುದು ಎಲ್ಲರೂ ಮೆಚ್ಚುವಂತಹ ಕಾರ್ಯ. ಭಾರತಕ್ಕೆ ಸೇನೆಗೆ ಸೇರುವ ಒಂದು ಬಡ ವಿದ್ಯಾರ್ಥಿಗಳಿಗೆ, ಆಸಕ್ತಿ ಇರೋ ವಿದ್ಯಾರ್ಥಿಗಳಿಗೆ ಸೇನೆಯಲ್ಲಿ ಯಾವ ಥರ ಫಸ್ಟಿಗೆ ಬೇಸಿಕ್ ಮತ್ತು ಇದು ಅವರಿಗೆ ದೈಹಿಕ 1600 ಮೀಟ್ರಲ್ಲಿ ಹೇಗೆ ಓಡಬೇಕು ಅದ್ರದ್ದು ತರಬೇತಿ ಅಲ್ಲಿ ಅದನ್ನು 1600 ಓಡಿದರೆ ಸೆಲೆಕ್ಷನ್ ಆಗ್ತಾರೆ. ಅದಕ್ಕೆ 5.20 ಟೈಮಿಂಗ್ ಇದೆ. ಅದನ್ನು ಅವರಿಗೆ ಅಷ್ಟು ಟೈಮಿಂಗ್ ಬರುವ ಹಾಗೆ ನಾನು ಪ್ರಾಕ್ಟೀಸ್ ಕೊಟ್ಟು ಅವರು ತರಬೇತಿ ಕೊಡ್ತಾ ಇದ್ದೆ. ಅವರು ಸೆಲೆಕ್ಷನ್ ಆಗಿದ್ದಾರೆ. 2 ಆರ್ಮಿಗೆ ಜಾಯ್ನ್ ಆಗಿದ್ದಾರೆ ನನ್ನ ಮುಖೇನ. ಇನ್ನೂ ಒಂದು 8 ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಮತ್ತು ಬಡ ವಿದ್ಯಾರ್ಥಿಗಳು. ನನಗೆ ಯಾಕಂದರೆ ನಮ್ಮ ಒಂದು ಭಾರತ ದೇಶಕ್ಕೆ ನನ್ನಿಂದ ಇದಾದರೂ ಒಂದು ಕೊಡುಗೆ ಇತ್ತಲ್ಲ ಅಂತೇಳಿ ನನಗೆ ಅದು ತುಂಬ ಖುಷಿ. ಗಣೇಶ್ ಪಾಂಡೇಶ್ವರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗಳಿಸಿದ್ರೂ ಇದುವರೆಗೂ ಸರ್ಕಾರ ಅವರ ನೆರವಿಗೆ ಬಂದಿಲ್ಲದಿರುವುದು ಬೇಸರದ ಸಂಗತಿ. ಎಲ್ಲದಕ್ಕೂ ಮಿಗಿಲಾಗಿ ಗಣೇಶ್ ದೇಶ ಮೆಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಸೇನೆಗೆ ಸೇರುವ ಆಕಾಂಕ್ಷಿ ಯುವಕರಿಗೆ ಅಥ್ಲೆಟಿಕ್ಸ್ನಲ್ಲಿ ತರಬೇತಿಯನ್ನ ನೀಡುತ್ತಿದ್ದಾರೆ. ಸರ್ಕಾರ ಹಾಗೂ ಸ್ಥಳೀಯ ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಗಣೇಶ್ ಪಾಂಡೇಶ್ವರರ ಬಗ್ಗೆ ಗಮನ ಹರಿಸಬೇಕಾಗಿದೆ. ನನಗೇನು ಬೇಸರ ಸಂಗತಿ, ನಮ್ಮ ಜೀವನ ಹೋಗಲಿಕ್ಕೆ ಸ್ವಲ್ಪ ಯಾವುದರ ಒಂದು ಹುದ್ದೆ ಇದ್ದರೂ ನಮ್ಮ ಪ್ರಾಕ್ಟೀಸ್ ಮಕ್ಕಳಿಗೆ ಕೊಡಲಿಕ್ಕೂ ನಮಗೊಂದು ಸ್ವಲ್ಪ ಅದರಿಂದ ಉಪಯೋಗ ಆಗ್ತದೆ. ಸರ್ಕಾರಕ್ಕೆ ಏನು ಹೇಳೋದಂದರೆ, ನಮಗೆ ಒಂದು ಕ್ರೀಡಾಪಟುವನ್ನು ಗುರುತಿಸಿ ಏನಾದರೂ ಒಂದು ಸಣ್ಣ ಒಂದು ಉದ್ಯೋಗವನ್ನು ಕೊಡಬೇಕಂದು ಕೇಳ್ಕೊಳ್ತಾ ಇದ್ದೇನೆ. ಇನ್ನಾದರೂ ಆಳುವ ಸರ್ಕಾರ ಸಾಧಕ ಗಣೇಶ್ಗೆ ನೆರವು ನೀಡಿ ಕ್ರೀಡೆಗೆ ಪ್ರೋತ್ಸಾಹ ನೀಡಲಿ ಎನ್ನುವುದೇ ನಮ್ಮ ಆಶಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.